ಮಂಗಳೂರು ಪೊಲೀಸ್ ಕಮಿಷನರೇಟು ತಮಗೆಲ್ಲ ತಿಳಿದಿರೋಂಗೆ ಸುಮಾರು 11 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇದೆ. ಇದರಲ್ಲಿ ಈ ಬಾರಿ ನಾವು ಕಾಲಕ್ಕೆ ಪ್ರಮೋಷನಲ್ ವೇಕೆನ್ಸಿ ಏನು ಕ್ರಿಯೇಟ್ ಆಗುತ್ತೆ ಆ ವೇಕೆನ್ಸಿ ಪ್ರಕಾರ ಕೊಡ್ತಾ ಹೋಗ್ತಿದ್ವಿ. ಈಗ ಒಂದೇ ಸಾರಿ ಸುಮಾರು 133 ಜನಕ್ಕೆ APCಯಿಂದ AHC ಹುದ್ದೆಗೆ ನಾವು ಪ್ರಮೋಷನನ್ನು ಕೊಟ್ಟಿದ್ದೀವಿ. ಅವ್ರ ಇಲಾಖೆಗೆ ಸೇರಿ 5 ವರ್ಷ 10 ದಿನ ಅಷ್ಟೇ ಆಗಿರುವಂಥದ್ದು. 5 ವರ್ಷ 10 ದಿನದಲ್ಲಿ APC ಇದ್ದಂಥವರು AHC ಆಗಿ ಪ್ರಮೋಷನ್ ಆಗ್ತಾ ಇದ್ದಾರೆ. ಸೊ ಇದು ನಾನು ಹೇಳ್ತಾ ಇರೋಂಥದ್ದು ಯಾಕೆ ಅಂತಂದರೆ, ನಮ್ಮ ದಕ್ಷಿಣ ಕನ್ನಡ ಭಾಗದಿಂದ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇಲಾಖೆಗೆ ಸಿಬ್ಬಂದಿಗಳು ಸೇರುವಂಥ ಪ್ರಕ್ರಿಯೆ ನಡೀತಾ ಇದೆ. ಕಳೆದ 10 ವರ್ಷಗಳ ರೆಕ್ರೂಟ್ಮೆಂಟಲ್ಲಿ ಆಗಿರುವಂಥ ಸುಮಾರು 1400ರಷ್ಟು ರೆಕ್ರೂಟ್ಮೆಂಟಲ್ಲಿ ಕೇವಲ 68 ಜನ ಮಾತ್ರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದಂಥವರಾಗಿದ್ದಾರೆ. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದರದೇ ಆದಂಥ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಮತ್ತು ಭಾಷೆ ವೈವಿಧ್ಯತೆ, ಇಲ್ಲಿನ ಒಂದು ಚಾಲೆಂಜಸ್ಸಿಗೆ ಸ್ಥಳೀಯ ಅಧಿಕಾರಿ ಸಿಬ್ಬಂದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ಒಂದು ಫೋರ್ಸ್ಡ್ ಹೆಲ್ತ್ಗೆ ಒಳ್ಳೆಯದು. ಅದರ ಹಿನ್ನೆಲೆಯಲ್ಲಿ ನಾವು ಈ ಹಿಂದೆ 1 ತಿಂಗಳ ತರಬೇತಿ ಕಾರ್ಯ ಕೂಡ ಮಾಡಿದ್ವಿ. ಈ ಮುಖಾಂತರ ಇಷ್ಟು ಕಡಿಮೆ ಸಮಯದಲ್ಲಿ 5 ವರ್ಷ 10 ದಿನ ಮೋಸ್ಟ್ಲಿ ಬೇರೆ ಯಾವುದೇ ಇಲಾಖೆಯಲ್ಲಿ, ಈವನ್ ನಮ್ಮ ಪೊಲೀಸ್ ಇಲಾಖೆಯಲ್ಲೂ ಬೇರೆ ಯಾವುದೇ ಜಿಲ್ಲೆಯಲ್ಲಿ ಇಷ್ಟು ಬೇಗ ಪ್ರಮೋಷನ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟೆಲ್ಲ ಅವಕಾಶ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ದಕ್ಷಿಣ ಕನ್ನಡದ ಯುವಕ ಯುವತಿಯರು ನಮ್ಮ ಪೊಲೀಸ್ ಇಲಾಖೆಗೆ ಸೇರಬೇಕು ಅಂತ ಈ ಮೂಲಕ ಮನವಿ ಮಾಡ್ತಾರೆ. ಅಲ್ಲ ನೋಡಿ, ಇವಾಗ ಒಂದು ರ್ಯಾಂಕಿಂದ ಇನ್ನೊಂದು ರ್ಯಾಂಕಿಗೆ 5 ವರ್ಷದಲ್ಲಿ ಪ್ರಮೋಷನ್ ಆಗ್ತಿದ್ದಾರೆ. ಈಗ ನಾವು SP ಆಗಿ IPS ಮಾಡ್ಕೊಂಡಿದ್ದಲ್ವಾ, ನಮಗೆ ಫಸ್ಟ್ ಪ್ರಮೋಷನ್ ASPಯಿಂದ SPಗೆ, ASP ಅಂದರೆ ಅದು ಪ್ರೊಬೇಷನರಿ ಪೀರಿಯಡ್ ಇದ್ದಂಗೆ. SPಯಿಂದ ಮತ್ತು ನಾವು DIG ರ್ಯಾಂಕಿಗೆ ಬರಲಿಕ್ಕೆ 14 ಇಯರ್ಸ್ ಬೇಕು. ನಾವು IPS ಮಾಡ್ಕೊಂಡ್ರೆ ಒಂದು ರ್ಯಾಂಕಿಂದ ಇನ್ನೊಂದು ರ್ಯಾಂಕಿಗೆ ನಮಗೆ ಎಲಿವೇಷನ್ ಬರಬೇಕು ಅಂತಂದರೆ 14 ವರ್ಷ ಬೇಕು. ಅಂಥದ್ರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ನಮ್ಮ ಮಂಗಳೂರು ಸಿಟಿ ಕಮಿಷನರೇಟಲ್ಲಿ ಕಾನ್ಸ್ಟೇಬಲ್ಸು ಕೇವಲ 5 ವರ್ಷ 10 ದಿನದಲ್ಲಿ ಪ್ರಮೋಷನ್ ಸಿಗ್ತಾ ಇದೆ. ಮತ್ತು ಕಾನ್ಸ್ಟೇಬಲ್ ಇದ್ದವರು ಹೆಡ್ ಕಾನ್ಸ್ಟೇಬಲ್ ಆಗ್ತಾ ಇದ್ದಾರೆ. ಅದರ್ವೈಸು ಇದೇ ಜಿಲ್ಲೆಯಲ್ಲಿ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಹಿಂದೆ ಯಾರು ಪೊಲೀಸ್ ಇಲಾಖೆಯಲ್ಲಿ ಇದ್ರಲ್ಲ 15-20 ವರ್ಷ ಆದರೂ ಪ್ರಮೋಷನ್ ಆಗ್ತಿರಲಿಲ್ಲ. ಸೊ ಪ್ರಮೋಷನಲ್ ಪ್ರಾಸ್ಪೆಕ್ಟ್ಸ್ ಜಾಸ್ತಿ ಇದೆ. ಪ್ರಮೋಷನ್ ಆದರೆ ಇವಾಗ ಆಟೋಮೆಟಿಕ್ಕಾಗಿ ಸಂಬಳ ಜಾಸ್ತಿ ಆಗುತ್ತೆ. ಈ ಕಾನ್ಸ್ಟೇಬಲ್ ಆಗಿದ್ದಾಗ ಮತ್ತು 5 ವರ್ಷದಲ್ಲಿ ಇನ್ಕ್ರಿಮೆಂಟ್ ಆಗಿದೆ, ಪೇ ಸ್ಕೇಲ್ ರಿವೈಸ್ ಆಗುತ್ತೆ. ಮತ್ತು ಇವಾಗ ಪ್ರಮೋಷನ್ ಆದರೆ ಆಟೋಮೆಟಿಕ್ಕಾಗಿ ಸುಮಾರು ಒಂದು 2,500-3 ಸಾವಿರ ರೂಪಾಯಿ ಸಂಬಳ ಏಕಾಏಕಿ ಜಾಸ್ತಿ ಆಗುತ್ತೆ, ಸ್ಕೇಲ್ ಜಾಸ್ತಿ ಆಗುತ್ತೆ, ನಂತರ ಸಂಬಳನೂ ಕ್ವಿಕ್ಕಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾನು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಲಿ ಅಂತ ಆಮಿಷ ತೋರಿಸ್ತಾ ಇದ್ದೀನಿ ಅಷ್ಟೇ. ಬೇಗ ಪ್ರಮೋಷನ್ ಆಗುತ್ತೆ, ಒಳ್ಳೆ ಸಂಬಳ ಸಿಗುತ್ತೆ ಅಂತಂದು ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನಮ್ಮ ಕಮಿಷನರೇಟ್ ವ್ಯಾಪ್ತಿದು. ಇದೇನಿದೆ ಈ ಇನ್ಫಾರ್ಮೇಷನ್ ನಾನು ನಿಮಗೆ ಶೇರ್ ಮಾಡಿದ್ದು, ಇದು ಸುಮಾರು 336 ಜನ ಒಂದು ಬ್ಯಾಚಲ್ಲಿ ರೆಕ್ರೂಟ್ ಆಗಿದ್ರು. ಅದರಲ್ಲಿ ಕೆಲವರು ಬಿಟ್ಟೋಗಿ 290 ಜನ ಉಳ್ಕೊಂಡಿದ್ರು APCಸು, ನಮ್ಮ CRನವರು ಇವರೆಲ್ಲ ಬೇಸಿಕಲಿ. ಇದರಲ್ಲಿ 133 ಜನರನ್ನು ಅಟ್ ಎ ಸ್ಟ್ರೆಚ್ ಪ್ರಮೋಟ್ ಮಾಡ್ತಾ ಇದ್ದೀವಿ. ಅದು ಕೇವಲ 5 ವರ್ಷ 10 ದಿನದಲ್ಲಿ. 10 ದಿನ ಯಾಕೆ ಅಂತಂದರೆ ಅದೆಲ್ಲ ಸ್ವಲ್ಪ ಪೇಪರ್ ವರ್ಕ್ ಮಾಡಲಿಕ್ಕೆ. ಅದರ್ವೈಸ್ ನಮ್ಮ ಉದ್ದೇಶ 5 ವರ್ಷ ಆದ ತಕ್ಷಣ 10 ಆದ ತಕ್ಷಣ ಮಾಡೋದಿತ್ತು. ಸ್ವಲ್ಪ ಪೇಪರ್ ವರ್ಕ್ ಹಿಡಿಯೋದು ಕೆಲಸ ಹಿಡಿತು.